ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಜನಕುಲು ಅಭಿವೃದ್ಧಿನ ತೂತೆರ ಜಾತಿ ರಾಜಕಾರಣ ಬೊಕ್ಕ ದರ್ಪತೋಜಾಯಿ ನಕ್ಲೇನು ಸೋಪಾದೆರೆಂದು ಬಿಜೆಪಿ ರಾಜ್ಯ ಗುರು ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರ ರಾಜ್ಯದ ಶಿರಾ ಬೊಕ್ಕ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಓಟುಡು ಪಕ್ಷ ಗೆಂದಿನ ವಿಜಯೋತ್ಸವ ಆಚರಣೆ ಪೊರ್ತುಡು ಆರು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತ್ರಿಯರ ಕುಡ್ಲದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಆಫೀಸರ್ ಅಂಗಾರೆ ಭಾರಿ ಸಂಭ್ರಮ ನಿಲೆ ಉರ್ದಿತ್ತನ ರಾಜ್ಯದ ರಾಜರಾಜೇಶ್ವರಿ ನಗರ ಬೊಕ್ಕ ಶಿರಾ ವಿಧಾನಸಭಾ ಕ್ಷೇತ್ರಡು ಬಿಜೆಪಿ ಗಿಂದಿ ನೀಡಿದವರ ಸಂತೋಷದ ಆಚರಣೆ ಮಲ್ತೆರ ಶಿರಾ ಕ್ಷೇತ್ರಡು ರಾಜೇಶ್ ಗೌಡ ಬೊಕ್ಕ ರಾಜರಾಜೇಶ್ವರಿ ನಗರಡು ಮುನಿರತ್ನ ಗೆಂದಿದೆರ ಕಾಂಗ್ರೆಸ್ ಬೊಕ್ಕ ಜೆಡಿಎಸ್ ಸೋತುದನು ರಾಜ್ಯ ಬಿಜೆಪಿ ಗುರುಕಾರ್ಯರು ಲೋಕಸಭಾ ಸದಸ್ಯರಾಯನ ನಳಿನ್ ಕುಮಾರ್ ಕಟೀಲ್ ಈ ಪೊರ್ತುಡು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರ್ದು ಜಾತೀಕರಣ ತೋಜಾಂಡ ದರ್ಪ ತೋಜಾಂಡ ಜನ ಓಟು ಕೊರ್ಪುಜಿರ ಜಾತಿ ರಾಜಕಾರಣ ಬೊಕ್ಕ ದರ್ಪ ತೋಜಾಯಿ ನಕ್ಲೇನು ಸೋಪಾದಿರ ಬಿಜೆಪಿದ ಅಭಿವೃದ್ಧಿ ಕಾರ್ಯನು ತೂದು ಗೆಂದಾದಿರಂದು ಆರ್ಪಂಡಿರ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಶಿರಾದಲ್ಲಿ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಗೆಲುವಾಗಿದೆ. ಕಳೆದ 16 ಬಾರಿ ಕಾಂಗ್ರೆಸ್ 16 ಬಾರಿ ಜೆಡಿಎಸ್ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ನ ಭದ್ರಕೋಟೆ ಆ ಕೋಟೆಯನ್ನು ಹೊಡೆಯುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಇವತ್ತು ರಾಜೇಶ್ ಗೌಡ ಅವರು ಶಿರಾದಲ್ಲಿ ಗೆಲುವನ್ನು, ಮುನಿರತ್ನ ಅವರು ಆರ್ ನಗರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ವಿಶೇಷವಾಗಿ ಅಲ್ಲಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಗೌಡ ಅವರು, ವಿಜಯೇಂದ್ರ ಅವರು ನೇತೃತ್ವ ತಗೊಂಡು ರವಿಕುಮಾರ್ ಅವರು ಮತ್ತು ನಮ್ಮ ಎಲ್ಲ ಗೋವಿಂದ ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರು, ಪ್ರತಾಪ್ ಸಿಂಹ ಅವರು ಅಲ್ಲೇ ಕೂತು ಕೆಲಸ ಕಾರ್ಯಗಳನ್ನು ಮಾಡಿದರು. 2 ತಿಂಗಳ ಕಾಲ ಸುಮಾರು 3 ತಿಂಗಳ ಸುದೀರ್ಘಾವಧಿಯಲ್ಲಿ ಮತದಾರರನ್ನು ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸವನ್ನು ರವಿಕುಮಾರ್ ಮತ್ತು ಸುರೇಶ್ ಗೌಡ ಅವರು ಮಾಡಿದರು. ವಾತಾವರಣವನ್ನು ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಕೆಲಸವನ್ನು ವಿಜಯೇಂದ್ರ, ಪ್ರತಾಪ್ ಸಿಂಹ, ಗೋವಿಂದ ಕಾರಜೋಳ ಅವರು ಮಾಡಿದರು. ನಾರಾಯಣ ಸ್ವಾಮಿ ಅವರು ಅಲ್ಲಿ ಲೋಕಸಭಾ ಸದಸ್ಯರು ಅವರು ಪೂರ್ತಿಯಾಗಿ ತೊಡಗಿಸಿಕೊಂಡಿರೋದ್ರಿಂದ ಎಲ್ಲ ಕಾರ್ಯಕರ್ತರನ್ನು ಒಮ್ಮತದಿಂದ ಕೆಲಸ ಮಾಡಿಸಿದರ ಪರಿಣಾಮವನ್ನು ಪಾಣೇರು ಸಂಘದ ಕೈತಲು ಜವಣೆವರಿ ಬ್ಯಾಗಡಿದು ಸುದೇಕಲಾಗದಿನ ಸಂಗತಿ ಸೋಮವಾರ ನಡೆದಿದ್ದ ಜವಣನು ಬ್ಯಾಗಡಿತ್ತಿನ ಆಧಾರ್ ಕಾರ್ಡ್ ದಂಚ ಪುತ್ತೂರು ತಾಲೂಕು ಬಲ್ನಾಡ್ ಕಾಂತಿಲದ ಸುಚೇತನಂದು ಗುರ್ತ ಮಲ್ತಿದ್ದರ ರಾತ್ರಿ ಸುದೆ ಬರಿಟ್ಟು ಪುಣತಿಕದನ ಬಂಟ್ವಾಳ ತಾಲೂಕು ಪಾಣೇರು ಸಂಕೋಡ್ದು ತೀರ್ಥ ಸುದೇಕ್ ಜವಣೆವರಿಲಾಗಿದ್ದು ಜೀವ ಕಳೆಯನ್ನ ಸಂಗತಿ ಸೋಮವಾರ ನಡೆತದಂಡ ರಾತ್ರಿ ಪುಣತಿಕದಂಡ ಸಂಕದ ಕೈತಲು ತನ್ನ ಬ್ಯಾಗ್ನ ದೀದಿತ್ತದು ಬ್ಯಾಗಡಿತ್ತಿನ ಆಧಾರ್ ಕಾರ್ಡ್ ಆಧಾರಡು ಜವಣನು ಪುತ್ತೂರು ತಾಲೂಕು ಬಲ್ನಾಡ್ ಕಾಂತಿಲದ 27 ವರ್ಷದ ಜವಣೆ ಸುಚೇತನಂದು ಗುರ್ತು ಮಲ್ತಿದ್ದೀರ ಕುಡ್ಲಾಡ್ದು ಬತ್ತದು ಸುದೇಕಲಾಗಿದ್ದೀನೇನು ಕೆಲವರು ತೂದು ಪೊಲೀಸರಿಗೆ ಮಾಹಿತಿ ಕೊಡ್ತೀರ ಬ್ಯಾಗ್ದ ದಾಖಲೆ ಆಧಾರಡು ಅವೇ ಜವಣೆ ಎಂದು ಸಂಶಯಡು ಇಲ್ಲಲ್ದಕ್ಲಿಗೆ ತೆರಿಪಾದಿರ ಇಲ್ಲಲ್ದಕ್ಲು ಬೈದಿರ ರಾತ್ರಿ ಮುಟ್ಟಲ ಬಂಟ್ವಾಳ ಅಗ್ನಿಶಾಮಕ ದಳ ಬೊಕ್ಕ ಊರ್ದ ನೀಂದನ ಬೀರ್ಸೇರು ಬೋಟುಲಿಡು ನಾಡದಿತ್ತೆರ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ದ ಪೊಲೀಸರು ಜಾಗಿಗೆ ಬತ್ತದು ತನಿಖೆ ನಡಪಾದಿರ ಕುಡ್ಲದ ಕಾವೂರುಡು ಕೇರಳದ ಉದ್ಯಮಿ ಸುರೇಂದ್ರ ರೆನ್ಕೆರ್ನ ಕೇಸುಡು ಅಶೋಕನಗರದ ಸಂತೋಷ ಸಪಲ್ಯ ಬೊಕ್ಕ ಗದಗ ನರಗುಂದದ ಸಿದ್ದು ಯಾನೆ ಸಿದ್ದಪ್ಪ ಇಂಚ 20 ಆರೋಪಿಲಿನ ಪೊಲೀಸರು ಬಂಧನ ಮಲ್ತಿದರ ಕಾವೂರುಡು ಉದ್ಯಮಿ ಅಶ್ವವರ್ಷ ಪ್ರಾಯದ ಸುರೇಂದ್ರ ರೆನ್ಕೇರ್ತಿನ ಕೇಸುಡು ಪೊಲೀಸರು ಕುಡ್ಲ ಅಶೋಕನಗರದ 42 ವರ್ಷದ ಸಂತೋಷ ಸಫಲ್ಯ ಪನ್ಪುನಾಯನ ಬೊಕ್ಕ ಗದಗ ನರಗುಂದದ 28 ವರ್ಷದ ಸಿದ್ದು ಯಾನೆ ಸಿದ್ದಪ್ಪನ ಪತದಿರ ಕೇರಳದ ಕಾಂಜಂಗಾಡದ ಸುರೇಂದ್ರನ್ ಕರಿನ ಪಾಕ ವರ್ಷಲೆಡ್ದು ಕಾವೂರ್ದ ಮಲ್ಲಿ ಲೇಔಟುಡು ಬೊಡಿದಿನ ಒಟ್ಟುಗು ವಾಸ ಮಲ್ತೊಂದಿತ್ತೆರ ಅಕ್ಟೋಬರ್ 3 ಸುರೇಂದ್ರನ್ ಪಿದೈ ಪೋದು ಇಲ್ಲಡೆ ಬನ್ನಗ ಅರೆನು ಬೆರಿಪತ್ತಿನ ಆರೋಪಿಲು ಇಲ್ಲಡು ಕೆರ್ದು ಪದರಾಡಿತ್ತೆರ ಬಯ್ಯಗು ಸುರೇಂದ್ರನ ಬುಡಿದಿ ಇಲ್ಲಡೆ ಬನ್ನಗ ಸಂಗತಿ ಗೊತ್ತಾದು ಪೊಲೀಸರಿಗೂ ದೂರು ಕೊಡ್ತಿತ್ತೆರ ಸುರೇಂದ್ರನ್ ಕೆಲವು ದಿನೊಡ್ದುಂಬು ಅಶೋಕನಗರದ ಸಂತೋಷ್ನ ಇಲ್ಲಗ ಸಂಬಂಧಪಟ್ಟದು ಕೆಲಸ ಮಲ್ಪಾದಿತ್ತದು ಅವೆತ 25,000 ರೂಪಾಯಿ ಕೊರಂದೆ ಬಾಕಿ ದೀದಿತ್ತೆರ ಸಂತೋಷು ದಿನೋಲ ಬತ್ತದು ಕಾಸ್ಕೆನ್ನೊಂದಿತ್ತೆರ ಅಂಡ ಕೊರಿಯರೆ ಸುರೇಂದ್ರನ್ ಬಿರಜಾರೊಂದಿತ್ತೆರ ಅಂಚಾದು ಕೆರಿಯರೆ ಕಾರಣಾಂದ ಆರೋಪಿಲು ವಿಚಾರಣೆಡು ಬಾಯ್ ಬಿಡ್ತೆರ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಲ್ಪುನಗ ತೆಪ್ಪ ಮುರ್ಕುದು ಮದ್ಮೆ ರೀತಿನ ಆಣು ಪೊಣ್ಣು ಜೀವ ಕಳೆಯುನ್ನ ಸಂಗತಿ ಮೈಸೂರದ ತಲಕಾಡು ನಡೆತದನ ಕಾವೇರಿ ಸುದೆಟು ಚಿತ್ರೀಕರಣಗೂ ಅಕುಲು ಪೋದಿತ್ತೆರ
ಇತ್ತಿತ್ತೆ ಮದ್ಮೆಡ್ದು ದುಂಬೆ ಆಣು ಪುಣ್ಣು ತಿರ್ಗುನ ಫೋಟೋ ದೆಪ್ಪವನ ವಿಡಿಯೋ ಚಿತ್ರೀಕರಣ ಮಲ್ಪನ ಮಾತ ಹೆಚ್ಚೊಂದು ಪುನಗ ಅಪಾಯಲ ಹೆಚ್ಚೊಂದುಂಡು ಅಂಚಿನ ಒಂಜಿ ಸಂಗತಿ ಮೈಸೂರ್ದ ತಲಕಾಡು ನಡೆತಿದ್ರ ಮೈಸೂರ್ದ ಕ್ಯಾತಮಾರನಹಳ್ಳಿದ ಚಂದ್ರು ಬೊಕ್ಕ ಶಶಿಕಲಾ ಈ ತಿಂಗಳು ಮದ್ಮೆ ಆಯ್ರಿತದ ಕಾವೇರಿ ಸುದೆಟ್ಟು ಪ್ರೀ ವೆಡ್ಡಿಂಗ್ ಚಿತ್ರೀಕರಣ ಮಲ್ಪರೆ ತೆಪ್ಪಡು ಕುಲ್ಲುದು ಸುದೆಕ ಜೈದೇರ ಶೂಟಿಂಗ್ ನಡೆತೊಂದಿತ್ತಿನ ಪೊರ್ತುಡು ತೆಪ್ಪ ಮುರ್ಕುದುಂಡು ಅಪಗ ಇರುವೆರ್ಲಾ ತೋಜಂದೆ ಆತೆರ ತಲಕಾಡು ಜಾಗೆಗೂ ಪೊಲೀಸರು ಬತ್ತದು ನಾಡುನ ಕಾರ್ಯ ನಡೆತದು ಕೆಲವು ಗಂಟೆಲೆಡ್ದು ಬೊಕ್ಕ ಇರುವೆರ್ನಲ ಪುಣ ತಿಕ್ಕದಂಡ ಗುರುಪುರ ಕೈಕಂಬದ ಗ್ರೀನ್ ಹ್ಯಾಂಡ್ ಎನ್ವೈರ್ಮೆಂಟಲ್ ಟೀಮ್ ಬೊಕ್ಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಒಟ್ಟು ಸೇರಿಗೆಡು ಗುರುಪುರ ಕೈಕಂಬಡು ಮಾಮಲ್ಲ ನೆತ್ತಿರ್ದಾನ ಶಿಬಿರ ನಡೆತನ ಶೇಖ್ ಶಕಾ ಅಲ್ ಅಹಮದ್ ಅಲ್ ಜಬಾರ್ ಅಲ್ ಸಬಾ ಕುವೈತಿರ್ನ ನೆಂಪುಗಾದ ಈ ಕಾರ್ಯಕ್ರಮ ದೇದಿತ್ತರ ಗುರುಪುರ ಕೈಕಂಬದ ಗ್ರೀನ್ ಹ್ಯಾಂಡ್ಸ್ ಎನ್ವಿರಾನ್ಮೆಂಟಲ್ ಟೀಮ್ ಬೊಕ್ಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಒಟ್ಟು ಸೇರಿಗೆಡು ತೇಜಸ್ವಿ ಲಯನ್ಸ್ ಬ್ಲಡ್ ಬ್ಯಾಂಕ್ ಕುಡ್ಲದ ಜತೆ ಸೇರಿಗೆಡು ಗುರುಪುರ ಕೈಕಂಬದ ಶೇಖ್ ಸಬಾ ಅಲ್ ಅಹಮದ್ ಅಲ್ ಜಾಫರ್ ಅಲ್ ಸಕಾ ಕುವೈತಿರ್ನ ನೆಂಪುಗಾದ ಮಾಮಲ್ಲ ನೆತ್ತಿರ್ದಾನ ಶಿಬಿರ ಬೊಕ್ಕ ತಮ್ಮನದ ಮಾಹಿತಿ ಲೇಸ್ ಅಟ್ಟಣೆ ಮಲ್ತದಿತ್ತರ ಜನಾಬ್ ಮಹಮ್ಮದ್ ಆಸಿಫ್ ಸೂರಲ್ಪಾಡಿ ಗುರ್ಕಾರ್ಮೇಡ್ ಎಎಚ್ ನೌಶಾದ್ ಹಾಜಿ ಸೂರಲ್ಪಾಡಿ ಕಾರ್ಯಕ್ರಮವನ್ನು ಉದಿಪನ ಮಲ್ತೆರ ಅಬೂ ಜೈದ್ ಶಾಫಿ ಮದನಿ ಕರಾಯ ಆಶೀರ್ವಚನ ಕೊರಿಗೆರ ಅಲ್ಬಿರ್ ಫ್ರೀ ಇಸ್ಲಾಮಿಕ್ ಸ್ಕೂಲ್ ಗುರುಪುರ ಕೈಕಂಬದ ಗುರ್ಕರರು ಮೊಹಮ್ಮದ್ ಆಸಿಫ್ ಸೂರಲ್ಪಾಡಿ ಬಡವಿರ ಪೊಂಜೋಕ್ಲೆಗ್ ಮದ್ಮೆ ಮಲ್ಪವನ ಮೈ ಸಿಸ್ಟರ್ ಅಭಿಯಾನದ ಗುರ್ಕಾರರು ಎಎಚ್ ನೌಶಾದ್ ಹಾಜಿಯರೆಗೂ ತಮ್ಮನ ದಾಮರಿಯದಿ ಮಲ್ತೆರ ಸುಮಾರು 30 ಜನ ನೆತ್ತಿರ್ದಾನ ಮಲ್ತೆರ ಯುಪಿ ಇಬ್ರಾಹಿಂ ಅಡ್ಡೂರ್ ಶೇಖ್ ಇಬ್ರಾಹಿಂ ಸುಳ್ಯ ಆಸಿಫ್ ಕೋಟೆಬಾಕಿಲ್ ಉಸ್ಮಾನ್ ಗುರುಪುರ ಎಕೆ ಆರಿಸ್ ಅಡ್ಡೂರ್ ಪಾಲ್ದೆ ತೊಂಡೆರ ರಕ್ತದಾನ ಇವರ ಸ್ಲೋಗನ್ ಹೇಳುವಾಗೆ ನಾವು ರಕ್ತ ಸಂಬಂಧಿಗಳಾಗೋಣ ಎಂಬ ಒಂದು ಸ್ಲೋಗನ್, ಉದಾತ್ತವಾದ ಸ್ಲೋಗನ್. ನಾವು ಯಾವ ರೀತಿಯಲ್ಲಿ ಒಂದು ರಕ್ತವನ್ನು ಕೊಟ್ಟು ಒಂದು ಜೀವವನ್ನು ಉಳಿಸ್ತೇವೆಯೋ ಅದು ಒಂದು ಮಾನವೀಯತೆಯ ಪ್ರತೀಕವಾಗಿದೆ. ಅದು ನಮ್ಮ ಎಲ್ಲ ಧರ್ಮಗಳು ಕೂಡ ಕಲಿಸಿಕೊಡುವಂತಹ ಒಂದು ಉದಾತ್ತ ಮೌಲ್ಯವಾಗಿದೆ. ಇದನ್ನು ಇವರು ಬಹಳ ಅಚ್ಚುಕಟ್ಟಾಗಿ ಉತ್ತಮವಾಗಿ ಮತ್ತು ಬಹಳ ಶ್ರದ್ಧಾಪೂರ್ವಕವಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಸಹೋದರರು ಪ್ಲಾಸ್ಮಾವನ್ನು ಒಂದಲ್ಲ ಎರಡೆರಡು ಸಾರಿ ದಾನ ಮಾಡಿದ್ದಾರೆ. ಅಲ್ಲಾಹು ಆ ಭಗವಂತ ತಮಗೆಲ್ಲರಿಗೂ ಆಯುರಾರೋಗ್ಯ ದೀರ್ಘಾಯುಷ್ಯವನ್ನು ನೀಡಲಿ. ನಾವು ಕೂಡ ಸಣ್ಣ ಪುಟ್ಟ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ದಾನವು ವಿಪತ್ತುಗಳಿಂದ ರಕ್ಷಿಸ್ತದೆ. ಅಸ್ಸದಕತು ರದ್ದುಲ್ ಬಲಾಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟಿದ್ದಾರೆ. ಯಾಕಂದರೆ ದಾನಗಳು ನಿನಗೆ ಬರುವಂಥ ಆಪತ್ತನ್ನು, ಅದು ಆಕ್ಸಿಡೆಂಟ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ದೊಡ್ಡ ದೊಡ್ಡ ಆಪತ್ತುಗಳಿಂದ ಖಂಡಿತ ರಕ್ಷಿಸ್ತದೆ ಅಂತ. ಕುಡ್ಲ, ಪುತ್ತೂರು, ಸುಳ್ಯ, ಹಾಸನ, ಚಿಕ್ಕಮಗಳೂರು ವ್ಯವಹಾರ ಮಲ್ತೊಂದು ಪುನಃ ಟಾಟಾ ಕಾರ್ಲಿನ ಮಾರಾಟದ ಅಧಿಕೃತ ಡೀಲರ್ ಆಟೋಮ್ಯಾಟ್ರಿಕ್ಸ್ ಆಜನೆ ಶೋರೂಮ್ ಒಡಿಪುಡು ಶುರು ಮಲ್ತದ. ಒಡಿಪುದ ಗುಂಡಿ ಬೈಲು ಶಾಸಕರು ಕೆ ರಘುಪತಿ ಭಟ್ರು ಸಂಸ್ಥೆಗೆ ಉದಿಪನ ಮಲ್ತೆರ. ಆಟೋಮ್ಯಾಟ್ರಿಕ್ಸ್ ಸಂಸ್ಥೆದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್ ಮಯ್ಯ ಪ್ರಸ್ತಾವನೆ ಸಂಸ್ಥೆ ಶುರುವಾಯಿನ ಬಗೆಟ್ ತಿರಿಪಾಯಿರ. 2000 ಇಸ್ವಿಯಿಂದ 2008ರವರೆಗೆ ನಮ್ಮ ಸಂಸ್ಥೆ ಉಡುಪಿಯಲ್ಲಿ ವ್ಯವಹಾರವನ್ನು ನಡೆಸುತ್ತಾ ಬಂದಿರುವುದು. ಕಳೆದ 20 ವರ್ಷಗಳಿಂದ ಟಾಟಾ ಪ್ಯಾಸೆಂಜರ್ ಕಾರುಗಳ ಅಧಿಕೃತ ಮಾರಾಟಗಾರರಾಗಿ ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ವ್ಯವಹಾರವನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿರುತ್ತೇವೆ. ಇದೀಗ ಶ್ರೀಕೃಷ್ಣನ ತವರೂರಾದ ಉಡುಪಿ ಜಿಲ್ಲೆಗೆ ಅಧಿಕೃತ ಮಾರಾಟಗಾರರಾಗಿ ನೇಮಿಸಲ್ಪಟ್ಟಿರುತ್ತೇವೆ. ಇದೀಗ ಹೊಸ ಚೈತನ್ಯದೊಂದಿಗೆ ಉಡುಪಿ ಜಿಲ್ಲೆಯ ಗ್ರಾಹಕರ ಅನುಕೂಲದ ದೃಷ್ಟಿಯಿಂದ ನೂತನ ಶೋರೂಮ್ ಅನ್ನು ಉಡುಪಿಯ ಹೃದಯ ಭಾಗವಾದ ಗುಂಡಿಬೈಲಿನಲ್ಲಿ ಈಗ ಉದ್ಘಾಟಿಸುತ್ತೇವೆ. ಭಾರತೀಯತೆಯನ್ನು ಮೈಗೂಡಿಸಿಕೊಂಡ ಟಾಟಾ ಸಮೂಹದ ಟಾಟಾ ಮೋಟಾರ್ ಸಂಸ್ಥೆಯ ವಾಹನಗಳಾದ ಟಿಯಾಗೋ, ಎಕೋ, ನೆಕ್ಸಾನ್, ಆಲ್ಟ್ರೋಸ್, ಹ್ಯಾರಿಯರ್ ಜನಮನ ಸೂರೆಗೊಂಡಿರುತ್ತದೆ.
ಇಂದು ಈ ಎಲ್ಲ ಕಾರುಗಳು ತಮ್ಮ ತಮ್ಮ ಶ್ರೇಣಿಯಲ್ಲಿ ಮುಂಚೂಣಿಯ ಸ್ಥಾನದಲ್ಲಿದ್ದು ಗ್ರಾಹಕರಿಂದ ಉತ್ತಮ ಸ್ಪಂದನೆ ಲಭಿಸುತ್ತಿದೆ. ಇತ್ತೀಚಿನ ಟಾಟಾ ಕಾರುಗಳಲ್ಲಿ ತಾಂತ್ರಿಕತೆ, ಸುರಕ್ಷತೆ ಹಾಗೂ ಇಂಧನ ಕ್ಷಮತೆಯ ಉತ್ತಮ ಮಿಶ್ರಣವಿದ್ದು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿರುತ್ತದೆ. ಆಡಳಿತ ನಿರ್ದೇಶಕರು ಡಿ ರಾಜೇಂದ್ರ ಕುಮಾರ್ ಹೊಸ ಕಾರ್ಲಿನ ಬಗೆಟ್ಟು ಬೊಕ್ಕ ಆಟೋಮ್ಯಾಟ್ರಿಕ್ ಸಂಸ್ಥೆದ ಬಗೆಟ್ಟು ಮಾಹಿತಿ ಕೊರಿಯರ. ಇವತ್ತು ಭಾಳ ಸಂತೋಷ, ಯಾಕಂತಂದರೆ ಇವತ್ತು ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಆಗಿರುವಂತಹ ಎಲೆಕ್ಟ್ರಿಕ್ ವೆಹಿಕಲನ್ನು ಕೂಡ ನಾವು ಇವತ್ತು ಲಾಂಚ್ ಮಾಡಿದ್ದೇವೆ. ಎಲೆಕ್ಟ್ರಿಕ್ ವೆಹಿಕಲ್ ಇದರದ್ದು ಫ್ಯೂಚರ್, ನಮ್ಮ ದೇಶದ್ದು ಆಗಲಿ ಇಲ್ಲ ಆಟೋಮೊಬೈಲಿದ್ದು ಇದು ಫ್ಯೂಚರ್. ಟಾಟಾದವರು ಅತ್ಯಂತ ನೂತನ, ಅತ್ಯಂತ ಲೇಟೆಸ್ಟ್ ವೆಹಿಕಲನ್ನು ಲಾಂಚ್ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಬ್ಯಾಟ್ರಿಯಲ್ಲಿ ಚಾಲನೆ ಆಗುವಂಥ ವೆಹಿಕಲ್ ಆಗಿದೆ. ಹಾಗೂ ಬ್ಯಾಟ್ರಿಗೆ 8 ವರ್ಷದ ವಾರಂಟಿ ಕೊಟ್ಟು ಜನಗಳಿಗೆ ಅದರ ಬಗ್ಗೆ ವಿಶ್ವಾಸ ಮೂಡುವಂಥ ಕೆಲಸ ಮಾಡಿದ್ದಾರೆ. 200 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ 200ರಿಂದ 220 ಕಿಲೋಮೀಟ್ರ್ವರೆಗೆ ಒಂದು ಫುಲ್ ಚಾರ್ಜಲ್ಲಿ ಓಡುವಂತಹ ವೆಹಿಕಲ್. ಕಂಪ್ಲೀಟ್ಲಿ ಅಬ್ಸಲ್ಯೂಟ್ಲಿ ನೋ ನಾಯ್ಸ್, ನೋ ವೈಬ್ರೇಷನ್ ಆ್ಯಂಡ್ ಅಬ್ಸಲ್ಯೂಟ್ಲಿ ಒಂದು ಗಾಳಿಯಲ್ಲಿ ಹೋದಂತಹ ಒಂದು ಫೀಲಿಂಗ್ ಇದೆ. ಎಲ್ಲರೂ ಕೂಡ ಲೇಟೆಸ್ಟ್ ಪ್ರಾಡಕ್ಟ್ ಆದಂಥ ಹ್ಯಾರಿಯರ್ ಬಂದಿದೆ, ಅಲ್ಟ್ರೋಸ್ ಬಂದಿದೆ, ಟಿಯಾಗೋ ಬಂದಿದೆ. ಎಲ್ಲ ರೇಂಜಿನ ವೆಹಿಕಲನ್ನು ತಂದು ಟಾಟಾದವರು ಎಲ್ಲ ವರ್ಗದ ಜನಗಳಿಗೂ ಮೆಚ್ಚಿಗಾಗುವಂಥ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ನಮ್ಮ ಶೋರೂಮಲ್ಲಿ ಆಲ್ ದಿಸ್ ಪ್ರಾಡಕ್ಟ್ಸ್ ಆರ್ ಆನ್ ಡಿಸ್ಪ್ಲೇ. ದಯವಿಟ್ಟು ಬಂದು ನಮ್ಮ ಆಟೋಮ್ಯಾಟ್ರಿಕ್ಸ್ ಹಾಗೂ ಟಾಟಾ ಸಂಸ್ಥೆಯನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತೇವೆ. ಕಾರ್ದೆತ್ತನ ಗಿರಾಕಿಲೆಗೂ ಈ ಪೊರ್ತುಡು ಮರ್ಯಾದೆ ಮಲ್ತೆರ. ಕುಡ್ಲದ ಹಂಪನಕಟ್ಟೆದ ಸ್ಮಾರ್ಟ್ ಸಿಟಿ ಯೋಜನೆದ ಕಾಮಗಾರಿದ್ದಾವ್ರ ಉಂಡಾಯಿನ ಟ್ರಾಫಿಕ್ ಜಾಮ್ ಭಾರಿ ಉಪದ್ರ ಕೊಡ್ತುಂಡು. ಅಂಚಾದ ಶಾಸಕರು ವೇದವ್ಯಾಸ್ ಕಾಮತ್ ಸೋಮವಾರ ಅಧಿಕಾರಿನ ಬೊಕ್ಕ ಬಸ್ ಯಜಮಾನರಿನ ಸಂಘದ ಕ್ಲಿನ್ ಸೇರ ಒಂದು ಸಭೆ ನಡಪಾಯಿರ. ಸ್ಮಾರ್ಟ್ ಸಿಟಿ ಅಧಿಕಾರಿಲು, ಪೊಲೀಸ್ ಅಧಿಕಾರಿಲು, ಮಹಾನಗರ ಪಾಲಿಕೆ ಅಧಿಕಾರಿಲು ಬೊಕ್ಕ ಬಸ್ ಯಜಮಾನರಿನ ಸಂಘದ ಗುರ್ಕಾರ್ಯರೇನು ಒಟ್ಟು ಸೇರಾದ ಸೋಮವಾರ ಶಾಸಕರು ವೇದವ್ಯಾಸ್ ಕಾಮತ್ ತುರ್ತು ಸಭೆ ನಡಪಾಯಿರ. ಪಿವಿಎಸ್ ಜಂಕ್ಷನ್ ಹಿಡಿದು ಸೀದಾ ಕೆಎಸ್ ರಾವ್ ಮಾರ್ಗಗೂ ಪೋಯರೆ ಅವಕಾಶ ಮಲ್ತುಕೊರಡು. ಕೆಎಸ್ ರಾವ್ ಮಾರ್ಗೋಡ್ದು ಪರ ಬಸ್ ಸ್ಟ್ಯಾಂಡ್ ಆದ ಬಾವುಟಗುಡ್ಡೆ ಮಾರ್ಗಗೂ ಸಂಪರ್ಕ ಒದಗಾಯರೆ ಯೋಜನೆ ತಯಾರು ಮಲ್ತದನ. ಕೆಎಸ್ ರಾವ್ ಮಾರ್ಗೋಡೆ ಬರ್ಪುನ ಗಾಡಿಲು ವಿಟಿ ಮಾರ್ಗಗೂ ತಿರ್ಗೆರೆ ಬೊಕ್ಕ ಶರವು ದೇವಸ್ಥಾನ ಮಾರ್ಗೋಡ್ದು ಗಣಪತಿ ಹೈಸ್ಕೂಲ್ ಮಾರ್ಗೋಡೆ ಕ್ಲಾಕ್ ಟವರ್ ದಡೆ ಪೋಯರೆ ಅವಕಾಶ ಮಲ್ತುಕೊರಡು. ಸ್ಟೇಟ್ ಬ್ಯಾಂಕ್ ಹಿಡಿದು ಬರ್ಪುನ ಗಾಡಿಲೆಗ್ ಹಂಪನಕಟ್ಟೆ ಕೆಎಸ್ ರಾವ್ ಮಾರ್ಗ ಏನಪೋಯ ಆಸ್ಪತ್ರೆ ಮಾರ್ಗೋಡೆ ಪೋಯರೆ ಅವಕಾಶ ಮಲ್ತುಕೊರ್ಪುಂಡು. ಕೆಎಸ್ ರಾವ್ ಮಾರ್ಗೋಡ್ದು ಪರ ಬಸ್ ಸ್ಟ್ಯಾಂಡ್ ಆದ ಬಾವುಟಗುಡ್ಡೆ ಜ್ಯೋತಿಗೆ ಪೋಯರೆ ಅವಕಾಶ ಮಲ್ತುಕೊರ್ಪುಣಂದು ಶಾಸಕರು ವೇದವ್ಯಾಸ್ ಕಾಮತ್ ತೆರಿಪಾದಿರ. ನನಗೆ ಗಮನಕ್ಕೆ ಬಂದ ಕೂಡಲೇ ಸಾರ್ವಜನಿಕರು 16 ಜನರು ನನ್ನನ್ನು ಕರೆ ಮಾಡಿ ವಿಷಯವನ್ನು ತಿಳಿಸಿದ ಕೂಡಲೇ ತಕ್ಷಣ ಪೊಲೀಸ್ ಇಲಾಖೆ ಟ್ರಾಫಿಕ್ ಅಧಿಕಾರಿಗಳನ್ನು, ಅದಲ್ಲದೆ ಸ್ಮಾರ್ಟ್ ಸಿಟಿ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ, ಬಸ್ಸು ಸಂಘದ ಮಾಲೀಕರ ಅಧ್ಯಕ್ಷರು, ಸಾರ್ವಜನಿಕರು ಒಳಪಟ್ಟು ನಾನೊಂದು ಮೀಟಿಂಗನ್ನು ಮಾಡಿದರೆ ಅವರಿಗೆ ಈ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ಬಗೆಹರಿಸ್ಬೋದು ಅಂಥೇಳಿ ಸಮಗ್ರವಾಗಿ ಎಲ್ಲರ ಅಭಿಪ್ರಾಯಗಳನ್ನು ಪಡ್ಕೊಂಡು ಸಾರ್ವಜನಿಕರಿರ್ಬೋದು, ಬಸ್ ಸಂಘದ ಮಾಲಕರ ಅಧ್ಯಕ್ಷರಿರ್ಬೋದು, ಟ್ಯಾಕ್ಸಿ ಸಂಘದವರಿರ್ಬೋದು, ಮಂಗಳೂರಿನ ಕೆಲವಾರು ಪ್ರತಿಷ್ಠಿತ ಪ್ರಜೆಗಳಿರ್ಬೋದು, ಅದಲ್ಲದೆ ಕೆಲವಾರು ಮಹಾನಗರ ಪಾಲಿಕೆ ಜನಪ್ರತಿನಿಧಿಗಳನ್ನು ಒಳಪಟ್ಟು ಆ ಮೀಟಿಂಗನ್ನು ಮಾಡಿ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಒಂದು ಭಾಳ ಯಶಸ್ವಿಯಾದ ಒಂದು ನಿರ್ಧಾರಗಳನ್ನು ಕೈಗೊಂಡು ಅದಕ್ಕೆ ಅಧಿಕಾರಿಗಳಿಗೆ ನಿನ್ನೆ ನಾನು ಮಧ್ಯಾಹ್ನ ಸೂಚನೆಯನ್ನು ಕೊಟ್ಟಿದ್ದೆ. ಹಾಗಾಗಿ ನಿನ್ನೆ ಮಂಗಳೂರು ಬ್ಲಾಕ್ ಆಗಿ ಹೇಳಿದಂಥ ನಿರ್ದೇಶನವನ್ನು ಪಾಲಿಸಲಿಕ್ಕಾಗಲಿಲ್ಲ. ಇವತ್ತು ಆ ನಿರ್ದೇಶನವನ್ನು ಪಾಲನೆ ಮಾಡುವ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಿಗಳು ಕೈ ಜೋಡಿಸಿಕೊಂಡಿದ್ದಾರೆ. ಕಾರ್ಲಾ ಹಿರ್ಗಾನದ ಕಾರ್ತಿಕ್ ಪನ್ಪುನ ಆಣ್ ಕೊರಗಜ್ಜನ ಬಗೆಟ್ ಪಂಡಿನ ಪದ ಸಾಮಾಜಿಕ ಜಾಲತಾಣುಡು ಭಾರಿ ಸುದ್ದಿ ಮಲ್ತದನ. ಕಾರ್ತಿಕ್ಗ ಜಾರಿಗೆ ಕಟ್ಟೆ ಕೊರಗಜ್ಜ ಕೊರಗರ ಪಂಜುರ್ಲಿ ಸಾಣದ ಲೆಕ್ಕುಡು ತಮ್ಮನದ ಮರ್ಯಾದೆ ಮಲ್ತೆರ. ಕಾರ್ಲಾ ಹಿರ್ಗಾನದ ಕಾರ್ತಿಕ್ ಎಲ್ಯ ಪ್ರಾಯುಡೆ ಕೊರಗಜ್ಜನ ಪದ ಪಂಡದು ಸಾಮಾಜಿಕ ಜಾಲತಾಣುಡು ಸುದ್ದಿ ಆವೊಂದಿತ್ತದು ಬಾರಿ ಮೆಚ್ಚುಗೆಲು ಬರೊಂದುಂಡು. ಜಾರಿಗೆ ಕಟ್ಟೆದ ಕೊರಗಜ್ಜೆ ಕೊರಗೆರೆ ಪಂಜುರ್ಲಿ ದೈವ ಸ್ಥಾನುಡು ಕಾರ್ತಿಕ್ಗ ತಮ್ಮನದ ಮರ್ಯಾದೆಗ್ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ದೈವಸ್ಥಾನದ ಧರ್ಮದ ಶ್ರೀ ದಿವಾಕರ ಪೂಜಾರಿ ಬೊಕ್ಕ ಅರೆನ ಬೊಡೆದಿ ತುಡರ್ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರ.
ಡಮರುಗ ಬಳಗ ಕಾರ್ತಿಕ್ ಪಂಡಿನ ಪದತ ಧ್ವನಿ ಸುರುಳಿ ಕರಿಯಜ್ಜನ ಬಿಡುಗಡೆ ಮಲ್ತಿರ ಭಕ್ತರಿಗೂ ಕ್ಷೇತ್ರದ ಬಗೆಟ್ಟು ತಿರಿಪಾಯರೆ ವೆಬ್ಸೈಟ್ಗೆ ಚಾಲನೆ ಕೊರಿಯಿರ ಜಿಲ್ಲಾ ಪಂಚಾಯತ್ ಸದಸ್ಯರು ಗೀತಾಂಜಲಿ ಸುವರ್ಣ ವೆಬ್ಸೈಟ್ ಉದಿಪನ ಮಲ್ತಿರ ಕಾರ್ತಿಕ್ ಕೊರಕಜ್ಜನ ಪದ ಪಂಡದು ಅವಳು ಸೇರ್ದಿತ್ತಿನ ಭಕ್ತಿರ್ನ ಉಡಲ್ಗೇಂದಿಯೆ ಈ ಪೊರ್ತುಡು ಡಮರುಗ ಬಳಗದಕ್ಲೆಗ್ ಮರ್ಯಾದೆ ಮಲ್ತೆರ ದೈವಸ್ಥಾನದ ಧೀರಜ್ ದಿವಾಕರ್ ಪೂಜಾರಿ ದೈವಾರಾಧಕ ಸಂಘದ ಅಶೋಕ್ ಶೆಟ್ಟಿ ಪದ್ಯ ಪಂಪನ ಚೈತ್ರ ಕಲ್ಲಡ್ಕ ಡಮರುಗ ತಂಡದ ಜಿಎಸ್ ಗುರುಪುರ ನಿರೂಪಕರು ಮಗರಾಜ್ ಗುರುಪುರ ಸುಶಾಂತ್ ಚಕ್ರಪಾಣಿ ವೆಬ್ಸೈಟ್ ದ ಯಶುವೈಕಳ ಕಾರ್ತಿಕ್ನ ಪೆಮ್ಮೆ ಪೂವಪ್ಪ ಬೊಕ್ಕ ಲೋಲಾಕ್ಷಿ ಬೊಕ್ಕ ಶರತ್ ಶೆಟ್ಟಿ ಪಾಲ್ದೆ ತೊಂಡಿರ ಉತ್ತರಾಖಂಡದ ತಿರ್ಗಾಟುಡುಪ್ಪುನ ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿರು ರಾಮ ಜನ್ಮಭೂಮಿ ಸೇರಿದು ಬೇತೆ ಬೇತೆ ಜಾಗೆಲೆಗೂ ಭೇಟಿ ಕೊಡ್ತಾರ ಹರಿದ್ವಾರಗೂ ಭೇಟಿ ಕೊಡ್ದು ಪತಂಜಲಿ ಯೋಗ ಪೀಠಡು ಬಾಬಾ ರಾಮದೇವರನ್ನು ಭೇಟಿ ಮಲ್ತಾರ ಹರಿದ್ವಾರಡು ಪತಂಜಲಿ ಯೋಗ ಪೀಠಗೂ ಭೇಟಿ ಕೊರ್ನ ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಆಚಾರ್ಯ ಬಾಬಾ ರಾಮದೇವರನ್ನು ಭೇಟಿ ಮಲ್ತಿರ ಈ ಪೊರ್ತುಡು ರಾಮದೇವ್ ಬೊಕ ಆಚಾರ್ಯ ಬಾಲಕೃಷ್ಣರು ಸ್ವಾಮೀಜಿರಿಗೂ ಮರ್ಯಾದೆ ಮಲ್ತಿರ ಪತಂಜಲಿ ಆಯುರ್ವೇದ ಆಸ್ಪತ್ರೆ ಆಯುರ್ವೇದವನ ಪತಂಜಲಿ ಪೀಠದ ಉತ್ಪತ್ತಿಲಿನ ಅಂಗಡಿಲಿಗೆ ಭೇಟಿ ಕೊಡ್ದು ಮಾತಾ ತುಯಿನ ಶ್ರೀ ವಿಶ್ವಪ್ರಸನ್ನ ಸ್ವಾಮೀಜಿಯರು ಭಾರಿ ಮೆಚ್ಚುಗೆ ತೆರಿಪಾಯರು ಡಾಕ್ಟರ್ ಲಲಿತ್ ಮೋಹನ್ ಮಿಶ್ರಾ ಪತಂಜಲಿ ಯೋಗ ಪೀಠದ ಮಾತಾ ವಿಭಾಗಲಿನ ಸ್ವಾಮೀಜಿರಿಗೂ ಪೊಲಬ್ ಮಲ್ತ ಕೊರಿಯಿರ ಸ್ವಾಮೀಜಿಯರ್ನ ಶಿಷ್ಯರು ಕಾರ್ಯಂತಿರು ಒಟ್ಟಿಗಿತ್ತಿರ ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು